ಎಲ್ಲರಿಗೂ ಹರೇ ಕೃಷ್ಣ. ಸರ್ವರಿಗೂ ನರಸಿಂಹ ಚತುರ್ದಶಿಯ ಶುಭಾಶಯಗಳು. ಈ ಶುಭ ದಿನದಂದು ನಾವು ಭಕ್ತ ಪ್ರಹ್ಲಾದ ಮತ್ತು ನರಸಿಂಹ ದೇವರ ಒಂದು ಸಣ್ಣ ನಾಟಕವನ್ನು ಪ್ರಸ್ತುತಪಡಿಸಲು ಬಯಸುತ್ತೇವೆ. ಇದೀಗ ನಿಮ್ಮ ಮುಂದೆ. ಸಮಸ್ತ ಬ್ರಹ್ಮಾಂಡವನ್ನು ಗೆದ್ದಂತ ಹಿರಣ್ಯಕಶಿಪು ನನ್ನ ವೀರ ಶೌರ್ಯ ಪರಾಕ್ರಮಕ್ಕೆ ಸರಿಸಾಟಿಯಾದವರು ಯಾರೂ ಇಲ್ಲ. ಆದರೂ ನನ್ನ ತಮ್ಮನಾದ ಹಿರಣ್ಯಾಕ್ಷನನ್ನು ಆ ಹರಿಯು ಮೋಸದಿಂದ ಹಂದಿಯ ರೂಪದಲ್ಲಿ ಬಂದು ಕೊಂದು ನನ್ನ ಶೌರ್ಯ ಪರಾಕ್ರಮಕ್ಕೆ ಹೆದರಿ ಮರೆಯಾದ ಒಬ್ಬ ರಾಕ್ಷಸ ವೀರನಿಗೆ ಹೆದರಿ ಓಡುವವನನ್ನು ದೇವರು ಎಂದು ಕರೆಯಲು ಸಾಧ್ಯವೇ ಇಲ್ಲ. ಹಾಗಾಗಿ ಸಮಸ್ತರಿಗೂ ನಾನೇ ದೇವರು, ಎಲ್ಲರೂ ನನ್ನನ್ನೇ ಪೂಜಿಸಬೇಕು. ಯಾರಾದರೂ ಹರಿಭಕ್ತಿಯನ್ನು ಮಾಡಿದರೆ ಅವರನ್ನು ಕೊಲ್ಲಲಾಗುವುದು. ಇದು ನನ್ನ ಆಜ್ಞೆ. ಪ್ರಹ್ಲಾದ ಮಹಾರಾಜರು ಮಹಾಜನರಲ್ಲಿ ಒಬ್ಬರು ಮತ್ತು ವಿಷ್ಣುವಿನ ಶುದ್ಧ ಭಕ್ತರಲ್ಲಿ ಒಬ್ಬರು. ಅವನ ತಂದೆ ಹಿರಣ್ಯಕಶಿಪು ರಾಕ್ಷಸರ ರಾಜನಾಗಿದ್ದನು ಮತ್ತು ಅವನನ್ನು ಇಡೀ ಬ್ರಹ್ಮಾಂಡದ ದೇವರು ಎಂದು ಘೋಷಿಸಿಕೊಂಡನು ಮತ್ತು ತನಗಿಂತ ಬೇರೆ ದೇವರು ಇಲ್ಲ ಎಂದು ಹೇಳಿದನು. ಮತ್ತು ಯಾರು ವಿಷ್ಣುವನ್ನು ಆರಾಧಿಸಬಾರದು, ಇನ್ನು ಮುಂದೆ ಎಲ್ಲರೂ ಅವನನ್ನು ಮಾತ್ರ ಪೂಜಿಸಬೇಕು ಎಂದು ಹೇಳಿದನು. ಹಿರಣ್ಯಕಶಿಪು ರಾಜಸಿಂಹಾಸನದ ಮೇಲೆ ಕುಳಿತಿದ್ದನು. ನಂತರ ಪ್ರಹ್ಲಾದನು ತನ್ನ ತಂದೆಯ ಆಜ್ಞೆಯಂತೆ ಶಿರಸಾವಹಿಸುತ್ತಾನೆ. ಮಗನೇ ಪ್ರಹ್ಲಾದ, ರಾಕ್ಷಸ ಕುಲೋದ್ಧಾರಕನೇ, ಇಲ್ಲಿಗೆ ಬಾ. ಹೇಗಿದ್ಯಾ ಮಗನೇ? ಮಗನೇ, ನಿನ್ನ ತಂದೆಯನ್ನು ಹಿರಣ್ಯಕಶಿಪುವನ್ನು ನನ್ನ ವೀರ ಶೌರ್ಯ ಪರಾಕ್ರಮಕ್ಕೆ ಸಕಲ ದೇವಿ ದೇವತೆಗಳು ನಲುಗಿದ್ದಾರೆ, ಆ ತ್ರಿಮೂರ್ತಿಗಳು ಕೂಡ ನಲುಗಿದ್ದಾರೆ. ಮಗನೇ, ನೀನು ಕೂಡ ನನ್ನದೇ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಿನಗೆ ಗುರುಕುಲದಲ್ಲಿ ಶಿಕ್ಷಣವನ್ನು ಪಡೆದಿದೆ ಎಂದು ನಾನು ಭಾವಿಸುತ್ತೇನೆ. ನೀನು ಪಡೆದ ಶಿಕ್ಷಣದಲ್ಲಿ ಯಾವ ಉತ್ತಮವಾದುದು ಎಂದು ನನಗೆ ಹೇಳುವೆಯಾ? ರಾಕ್ಷಸರಲ್ಲಿ ಶ್ರೇಷ್ಠನೇ, ನಾನು ಪರಮ ಪುರುಷನಾದ ಭಗವಾನ್ ಹರಿಯನ್ನು ಪೂಜಿಸಬೇಕೆಂದು ಕಲಿತಿದ್ದೇನೆ. ಹರಿಯು ಭಗವಾನನೇ, ಅವನನ್ನು ಪೂಜಿಸಬೇಕು. ಅವನು ಪಕ್ಷಪಾತವನ್ನು ಮಾಡುತ್ತಾನೆ. ಅಸುರರನ್ನೆಲ್ಲ ಮೋಸದಿಂದ ಕೊಂದು ಆ ದೇವತೆಗಳನ್ನು ರಕ್ಷಣೆಯನ್ನು ಮಾಡುತ್ತಾನೆ. ನಿನಗೆ ಇದನ್ನು ಯಾರು ಕಲಿಸಿದವರು? ಚಂಡಾಮಾರ್ಕರೇ, ಇಲ್ಲಿಗೆ ಬನ್ನಿ. ಚಂಡಾಮಾರ್ಕರೇ, ನಿಮಗೆ ನಾನು ಏನೆಂದು ಆಜ್ಞೆ ಮಾಡಿದೆ? ನನ್ನ ರಾಜ್ಯದಲ್ಲಿ ಹರಿಯ ಕುರಿತಾಗಿ ಏನನ್ನು ಬೋಧಿಸಬಾರದು ಎಂದು ನಾನು ಹೇಳಿಲ್ಲವೇ? ಇವನಿಗೆ ಯಾಕೆ ಹರಿಯ ಕುರಿತಾಗಿ ಬೋಧಿಸಿದ್ದೀರಿ? ಇಲ್ಲ ಮಹಾರಾಜ, ನಾವು ಹರಿಯ ಬಗ್ಗೆ ಬೋಧಿಸಲಿಲ್ಲ. ನಮಗೆ ಗೊತ್ತಿಲ್ಲ ಇಂತಹ ಕಲ್ಕಶ ಅವನಿಂದ ಎಲ್ಲಿಂದ ಬಂತು. ನಾವು ಹರಿಯ ಬಗ್ಗೆ ಬೋಧಿಸಲಿಲ್ಲ. ನಾವು ಅವನಿಗೆ ಇಡೀ ದಿನ ಹಗಲು ರಾತ್ರಿ ಭೌತಿಕ ಜ್ಞಾನವನ್ನು ಕಲಿಸುತ್ತೇವೆ. ಅದನ್ನು ಬಿಟ್ಟು ಅವನಿಗೆ ಯಾವ ಹರಿಭಕ್ತಿಯನ್ನು ಕಲಿಸಲಿಲ್ಲ. ಹಾಗಾದರೆ ಇವನು ಎಲ್ಲಿಂದ ಕಲಿತ? ಇವನಿಗೆ ಸರಿಯಾದ ವಿದ್ಯೆಯನ್ನು ಕೊಡಿ. ಕಂದ ಮತ್ತು ಅಮರಪ್ಪ ಪ್ರಹ್ಲಾದ
ಓಂ ಹಿರಣ್ಯಕಶಿಪಾಯ ನಮಃ ಹೇಳು. ಓಂ ನಮೋ ನಾರಾಯಣಾಯ ಓಂ ಹಿರಣ್ಯಕಶಿಪಾಯ ನಮಃ. ಪ್ರಹ್ಲಾದ, ಇದು ಎಲ್ಲಿಂದ ಕಲ್ಮಶ? ಓಂ ಹಿರಣ್ಯಕಶಿಪಾಯ ನಮಃ. ಓಂ ಹಿರಣ್ಯಕಶಿಪಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಸಾಕಾಯ್ತು ನಿಮಗೆ, ಸಾಕಾಯ್ತು. ಈ ಪ್ರಹ್ಲಾದನನ್ನು ಕಲಿಸಿ ಸಾಕಾಯ್ತು. ನನಗೀಗ ಹಸಿವಾಗ್ತಿದೆ ಅಲ್ಲ, ನೀವೆಲ್ಲ ಕುತ್ಕೊಳ್ಳಿ, ನಾವೆಲ್ಲ ತಿಂದು ಬಂತು. ನೀವೆಲ್ಲರೂ ಹರೇ ಕೃಷ್ಣ ಮಹಾಮಂತ್ರ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಇದು ರಾಕ್ಷಸ ಗುರುಕುಲ್. ಇಲ್ಲಿ ದೇವರ ಬಗ್ಗೆ ಮಾತಾಡಬೇಡ. ಈ ಶುದ್ಧವಾದ ರಾಕ್ಷಸ ಮಕ್ಕಳನ್ನು ಮಲಿನಗೊಳಿಸುತ್ತಿದ್ದೆ. ಹರೇ ಕೃಷ್ಣ ಹರೇ ರಾಮ ಹೇಳಿ. ಸಾಕು ಸಾಕು ಸಾಕು. ಇದು ನಾನು ನಿನಗೆ ರಾಜ ಹಿರಣ್ಯಕಶಿಪುನಲ್ಲಿ ತೆಗೆದುಕೊಂಡು ಬಾ ಬಾ. ಕೋಪಗೊಂಡ ಸ್ಕಂದ ಮತ್ತು ಅಮೃತ ಹಿರಣ್ಯಕಶಿಪುವಿನ ಬಳಿ ಕೊಂಡೊಯ್ಯುತ್ತಾರೆ. ಮಗನೇ ಪ್ರಹ್ಲಾದ, ಇವಾಗ ನಿನ್ನ ಶಿಕ್ಷಕರು ನಿನಗೆ ಸರಿಯಾದ ವಿದ್ಯೆಯನ್ನು ಕೊಟ್ಟಿದ್ದಾರೆ ಎಂದು ಭಾವಿಸುತ್ತೇನೆ. ಅವರು ಕೊಟ್ಟಂತ ಶಿಕ್ಷಣದಲ್ಲಿ ಯಾವುದು ಉತ್ತಮವಾಗಿದೆಯೋ ನನಗೆ ಹೇಳುವೆಯಾ? ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂರ್ಖನೇ, ನಿನ್ನ ವ್ಯರ್ಥ ಪ್ರಲಾಪಗಳು ಇದು ಎಲ್ಲಿಂದ ಕಲಿತಿರುವೆ? ನಿನ್ನ ಶಿಕ್ಷಕರು ಇದನ್ನೇ ನಿನಗೆ ಕಲಿಸಿದ್ದಾರೆ. ಇಲ್ಲ ಮಹಾರಾಜ, ನಾವಿದನ್ನು ಕಲಿಸಲಿಲ್ಲ. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಕಲಿಸಲಿಲ್ಲ. ಅವನಿಗೆ ದಿನಾಲು ಭೌತಿಕ ಜ್ಞಾನವನ್ನು ಕಲಿಸುತ್ತೇವೆ. ಕಾಸು, ದುಡ್ಡು, ಮಣ್ಣಿ ಅದೇ ಕಲಿಸುವುದು. ಹಾಗಾದರೆ ಇವನು ಎಲ್ಲಿಂದ ಕಲಿತ? ನನಗೆ ಕೋಪ ಬರುತ್ತಿದೆ. ಸೈನಿಕರೇ, ಈ ಬಾಲಕನನ್ನು ಹೇಗಾದರೂ ಮಾಡಿ ಕೊಲ್ಲಿ. ಹಿರಣ್ಯಕಶಿಪು ಕೋಪಗೊಂಡು ತನ್ನ ಮಗನನ್ನು ಹಲವು ವಿಧಗಳಲ್ಲಿ ಕೊಲ್ಲಲು ನಿರ್ಧರಿಸಿದನು. ಅವನು ಪ್ರಹ್ಲಾದನನ್ನು ಹರಿತವಾದ ಆಯುಧದಿಂದ ಹೊಡೆದನು. ಆನೆಯ ಕಾಲಿನಿಂದ ತುಳಿಸಲು ಪ್ರಯತ್ನಿಸಿದನು. ಅವನನ್ನು ಬಂಡೆಯಿಂದ ಕೆಳಗೆ ಎತ್ತಿದನು. ವಿಷವನ್ನು ಕೊಟ್ಟನು. ಬೆಂಕಿಯಲ್ಲಿ ಸುಡಲು ಮತ್ತು ಅನೇಕ ರೀತಿಯಲ್ಲಿ ಅವನನ್ನು ಕೊಲ್ಲಲು ಪ್ರಯತ್ನಿಸಿದನು. ಆದರೆ ಹಿರಣ್ಯಕಶಿಪಿನ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾಯಿತು. ರಾಕ್ಷಸ ವೀರನಿಗೆ ಇದೆಂತಹ ಸ್ಥಿತಿ ಬಂತು? ಮುಕ್ಕೋಟಿ ದೇವತೆಗಳನ್ನು ಕೂಡ ನನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವ ನನಗೆ ಒಬ್ಬ ಚಿಕ್ಕ ಬಾಲಕನನ್ನು ಕೊಲ್ಲಲು ಸಾಧ್ಯವಾಗುತ್ತದೆ. ಆ ವಿಷ್ಣು ನನ್ನ ಶತ್ರು. ನೀನು ಅವನನ್ನು ಪೂಜಿಸಿದ್ದಲ್ಲವೇ? ಅಯ್ಯೋ, ಇದೆಂತಹ ದುಃಖಿಸಿ. ನಿಮ್ಮ ಶಕ್ತಿಗಳಲ್ಲ ತಂದೆ, ನಿಮ್ಮ ಸ್ವಯಂ ನಿಮ್ಮ ಮನಸ್ಸು ಶತ್ರು. ನಿಲ್ಲಿಸು ನಿನ್ನ ವ್ಯರ್ಥ ಫಲಾಪ. ನಿನಗೆ ಈ ಶಕ್ತಿ ಎಲ್ಲಿಂದ ಬಂತು? ನನಗೆ ವಿಷ್ಣುವಿಂದ ಬಂತು. ವಿಷ್ಣು ವಿಷ್ಣು ಎಲ್ಲಿದ್ದಾನೆ ನಿನ್ನ ವಿಷ್ಣು? ಎಲ್ಲಿಯೂ ಇದ್ದಾನೆ ತಂದೆ. ಎಲ್ಲೆಲ್ಲಿಯೂ ಇದ್ದಾನ? ಎಲ್ಲೆಲ್ಲಿಯೂ ಇದ್ದಾನ? ಅಲ್ಲಿ ಇದ್ದಾನ? ಅಲ್ಲಿಯೂ ಇದ್ದಾನೆ ತಂದೆ. ಇಲ್ಲಿ ಇದ್ದಾನ? ಇಲ್ಲಿಯೂ ಇದ್ದಾನೆ ತಂದೆ. ಇಲ್ಲಿ ಇದ್ದಾನೆ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ಇದ್ದಾನ? ಈ ಕಂಬದಲ್ಲಿಯೂ ಇದ್ದಾನೆ ತಂದೆ. ಆ ಕಂಬದಲ್ಲಿ ಇದ್ದಾನ? ಆ ಕಂಬದಲ್ಲಿಯೂ ಇದ್ದಾನೆ ತಂದೆ. ನೋಡು, ಇಲ್ಲಿ ನೋಡು, ಈ ಕಂಬದಲ್ಲಿ ಇದ್ದಾನ? ಈ ಕಂಬದಲ್ಲಿಯೂ ಇದ್ದಾನೆ ತಂದೆ. ಎಲ್ಲೆಲ್ಲಿಯೂ ಇದ್ದಾನ? ಎಲ್ಲೆಲ್ಲಿಯೂ ಇದ್ದಾನೆ ತಂದೆ. ಆ ಕಂಬದಲ್ಲಿರುವ ನಿನ್ನ ಹರಿಯನ್ನು ನನಗೆ ಕಾಣಲೇಬೇಕು. ಇದೋ ನೋಡು ನನ್ನ ಜೊತೆ.
ನರಸಿಂಹನೇ ಜಯೋ ನರಸಿಂಹನೇ ಜಯೋ ನರಹರಿ ಜಯೋ ನರಹರಿ ನರಹರಿ ಜಯೋ ನರಹರಿ ಜಯೋ ಲಕ್ಷ್ಮೀ ನರಸಿಂಹ ಜಯೋ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನರಸಿಂಹ ಜಯೋ ಲಕ್ಷ್ಮೀ ನರಸಿಂಹ ಜಯೋ ಭಕ್ತ ಪ್ರಹ್ಲಾದ ಜಯೋ ಭಕ್ತ ಪ್ರಹ್ಲಾದ ಭಕ್ತ ಪ್ರಹ್ಲಾದ ಜಯೋ ಭಕ್ತ ಪ್ರಹ್ಲಾದ ಪ್ರಭುಪಾದ್ 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 ಜಯ ಜಯ ಪ್ರಭುಪಾದ್ ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ನಿತ್ಯ ಗೌರ ಹರಿ ಬೋಲ್ 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 ಶ್ರೀ ಶ್ರೀ ನರಸಿಂಹ ಭಗವಾನ್ ಕಿ ಒಂದು ನರಸಿಂಹ ಚತುರ್ಥಿಯಂದು ಒಂದು ಸುಂದರವಾದ ಭಕ್ತ ಪ್ರಹ್ಲಾದ ನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಸುಂದರವಾದ ಪಾತ್ರವನ್ನು ಸ್ಥಳವೈದ್ಯರು ಹಂಚಿಕೊಂಡು ಪ್ರಹ್ಲಾದ ಪಾತ್ರವನ್ನು ಪರ್ಜುನ್ ಅವರು, ಪ್ರಹ್ಲಾದನ ಸ್ನೇಹಿತ ಯಾಂಕ ಹಾಗೂ ಹಿರಣ್ಯಕಶಿಪು, ಅಭಿಷೇಕ್ ಪ್ರಭುತಿ, ನರಸಿಂಹದೇವ್, ಜಗದೀಶ್ ಪ್ರಭುತಿ, ಲಕ್ಷ್ಮಿ ಅಕ್ಷತ ಮಾತಾಜಿ, ಚಂದ ಶ್ರೀಲಕ್ಷ್ಮಿ, ಅಮರ್ತ ಐಶ್ವರ್ಯ ಮಾತಾಜಿ ಹಾಗೂ ಪಾರ್ವತಿ ನೇತ್ರ ಮೋಹನ್ ಮಾತಾಜಿ ಹಾಗೂ ಸೈನಿಕ ಪ್ರದೀಪ್ ಪ್ರಭುತಿ ಹಾಗೂ ಮೇಕಪ್ ಆರ್ಟಿಸ್ಟ್ ಆಗಿ ಶುಭ ಮಾತಾಜಿ ಹಾಗೂ ನಿರೂಪಣೆಯಾಗಿ